ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಜವಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ದಿ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ನಾನು ನಿಮ್ಮ ವಿಜೆ ನಮಿತಾ. ವೀಕ್ಷಕರೇ, ನಾವು ಮಾಡುವಂತಹ ಅಡುಗೆಯಲ್ಲಿ ಒಂದು ಸಾಮಗ್ರಿನ ಆ್ಯಡ್ ಮಾಡಿದ್ರು ಅಥವಾ ಒಂದು ಸಾಮಗ್ರಿನ ಮೈನಸ್ ಮಾಡಿದ್ರು ಅಲ್ಲಿ ಇನ್ನೊಂದೇ ಅಡುಗೆ ಸೃಷ್ಟಿಯಾಗುತ್ತೆ. ಆದ ಕಾರಣ ಅಡುಗೆಯಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ರೆಸಿಪೀಸ್ ಇರುತ್ತೆ, ಸಾವಿರಾರು ವಿಧಾನ ಇರುತ್ತೆ. ಇವತ್ತು ನಿಮ್ಮ ರೆಸಿಪಿ ಲಿಸ್ಟ್ಗೆ ಇನ್ನೊಂದು ರೆಸಿಪಿನ ಆ್ಯಡ್ ಮಾಡೋಕ್ಕೆ ನಮ್ಮ ಗೆಸ್ಟ್ ತಯಾರಾಗಿದ್ದಾರೆ. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಜೊತೆಗಿದ್ದಾರೆ ಸುಷ್ಮಿತಾ ಅವರು. ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಹೇಗಾಗ್ತಿದೆ ಲೈಫ್ ಈಗ? ಒಳ್ಳೆದುಂಟು, ಆರಾಮ್ಸೆ ಹೋಗ್ತಾ ಇದೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಏನ್ ಐಟಮ್ ತಯಾರು ಮಾಡ್ತಾ ಇದ್ದೀರಾ? ಇವತ್ತು ನಾನು ಗ್ರೇಪ್ ಜ್ಯೂಸ್ ಮಾಡ್ತಾ ಇದ್ದೇನೆ. ಗ್ರೇಪ್ ಜ್ಯೂಸ್? ಗ್ರೇಪ್ ವೈನ್ ಅಲ್ಲ ತಾನೆ? ಗ್ರೇಪ್ ಜ್ಯೂಸ್. ಸೊ ರೆಡಿಮೇಡ್ ಈಗ ನಾವು ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ರೆಡಿಯಾಗಿ ನಮ್ದು ಗ್ರೇಪ್ಸ್ ಇದ್ರೆ ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಈಗ ಸಮ್ಮರ್ ಸೀಸನ್ ಶುರುವಾಗಿದೆ. ಹೌದು. ಸೊ ಮನೆಯಲ್ಲಿ ಮಾಡ್ಕೊಳ್ಬಹುದು. ದೇಹಕ್ಕೆ ಕೂಡ ತಂಪು ಕೊಡ್ತದೆ. ರೆಸಿಪೀಸ್ ನೋಡಿದ್ರೆ ಒಳ್ಳೇದು ಅಲ್ವಾ? ಸೊ ಜ್ಯೂಸ್ ರೆಸಿಪಿ ತಯಾರು ಮಾಡ್ಕೊಂಡು ಬನ್ನಿ ಮೇಡಮ್. ಎಸ್ ಮ್ಯಾಮ್, ಈಗ ಗ್ರೇಪ್ ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಸೊ ನಾರ್ಮಲ್ ಆಗಿ ಸಮ್ಮರ್ ಸೀಸನ್ ಗೆ ನಾವು ವಾಟರ್ ಮೆಲನ್ ಜ್ಯೂಸ್ ಹೀಗೆ ಕುಡಿತೀವಿ. ಸೊ ಗ್ರೇಪ್ ಜ್ಯೂಸ್ ಮಾಡೋದು ಕಮ್ಮಿ, ಬಟ್ ಇವತ್ತು ನೀವು ಹೇಳ್ಕೊಡ್ತಾ ಇದ್ದೀರಾ. ಹೇಗೆ ಮಾಡೋದು? ಸ್ಟಾರ್ಟ್ ಮಾಡೋದು. ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರ್. ಓಕೆ. ನಾನು ಅರ್ಧ ಕೆಜಿ ಆಗುವಷ್ಟು ಬ್ಲ್ಯಾಕ್ ಗ್ರೇಪ್ಸ್ ತಗೊಂಡಿದ್ದೇನೆ. ಗ್ರೀನ್ ಗ್ರೇಪ್ಸ್ ಎಲ್ಲ ಮಾಡಬಹುದು? ಹಾ, ಮಾಡಬಹುದು. ಕಲರ್ ಸ್ವಲ್ಪ ಚೇಂಜ್ ಬರ್ತದೆ. ಇದು ಸೀಡ್ಲೆಸ್? ಹಾ, ಸೀಡ್ಲೆಸ್. ಹೌದು, ಸೀಡ್ಲೆಸ್ ಇದ್ರೆ ಬೆಟರ್ ಅಲ್ವಾ? ಹೌದು ಹೌದು. ಸಕ್ಕರೆ ತಗೊಂಡಿದ್ದೇನೆ. ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಹನಿ. ಹೌದು, ಇದಕ್ಕೆ ಹಾಕ್ತಾ ಇದ್ದೇನೆ. ಸೊ ಗ್ರೇಪ್ ಜೊತೆಗೆ ಹನಿ ಕೂಡ ಬೆಸ್ಟ್ ಕಾಂಬಿನೇಷನ್ ಅಲ್ವಾ? ಚಿಟಿಕೆಯಷ್ಟು ಉಪ್ಪು ತಗೊಂಡಿದ್ದೇನೆ. ಪೆಪ್ಪರ್ ಪೌಡರ್ ಕೊಡಿ ಸ್ವಲ್ಪ. ಪೆಪ್ಪರ್ ಪೌಡರ್? ಹೌದು. ಓಕೆ. ಸ್ವಲ್ಪ. ಹಾ, ಸ್ವಲ್ಪ ಸಾಕು ಸಾಕು. ಓಕೆ. ಸ್ವಲ್ಪ ಖಾರ ಕೂಡ ಆಡ್ ಆಗುತ್ತೆ ಹಾಗಾದ್ರೆ. ಓಕೆ. ಸ್ವಲ್ಪ ನೀರು ಹಾಕಿ. ಸಾಕು ಸಾಕಾ? ಹಾ, ಇದನ್ನೇನು ಗ್ರೈಂಡ್ ಮಾಡೋಣ. ಫುಲ್ ಕ್ರಶ್ ಆಗಬೇಕು. ಫುಲ್ ಕ್ರಶ್ ಆಗಬೇಕು. ಸ್ಪೂನ್ ಕೊಡಿ. ಓಕೆ.
ಈ ರೀತಿ ನಾವ್ ಯಾವಾಗ ಜ್ಯೂಸ್ ಎಲ್ಲ ಮಾಡ್ಕೋತೀವಿ ಹೌದು. ಆಗ ಒಂದ್ ಕಡೆ ಗ್ರೈಂಡಿಂಗ್ ಇಟ್ರೆ ಹೌದು. ಇನ್ನೊಂದ್ ಕಡೆ ಬೇರೆ ಕೆಲಸನೂ ಮಾಡ್ಬೋದು. ಹೌದು. ಸೊ ಆ ಟೈಮಲ್ಲಿ ಗ್ರೈಂಡಿಂಗ್ ಮೆಷಿನ್ ಜೊತೆಗೆ ಸ್ವಲ್ಪ ನಾವು ಅಂದ್ರೆ ಕೈ ಹಿಡ್ಕೊಂಡೆ ನಿಲ್ಬೇಕು ಹೌದು, ಅಂತಿಲ್ಲ, ಹೌದು. ಮೆಕಾ ಎಲ್ಲ ಯೂಸ್ ಹೌದು. ಮಾಡುವಾಗ ಇಂಥ ಇನ್ಸ್ಟ್ರೂಮೆಂಟ್ಸ್ ಇರುವಾಗ. ಈಗ ಇದಕ್ಕೆ ಹಾಲು ಏನು ಆಡ್ ಮಾಡ್ಲಿಕ್ಕೆ ಇಲ್ಲ, ಇಲ್ಲ. ಸೊ ಹೀಗೇನೆ ಕುಡಿಬೋದು. ಗ್ರೇಪ್ ಜ್ಯೂಸ್ ಹಾಗೆ ಹೌದು. ಮಾಡ್ತೀವಿ ನಾವು. ಸ್ವಲ್ಪ ನೀರು ಕೊಡಿ. ಇದಕ್ಕೆ ಹಾಕದ ಹಾಗೆ ಸಾಕು. ವೆರೈಟಿಗೆ ಜ್ಯೂಸ್ ಮಾಡಿದ್ರೆ ಕೆಲವೊಮ್ಮೆ ಚಿಕ್ಕ ಮಕ್ಕಳು ಫ್ರೂಟ್ಸ್ ಅಷ್ಟು ತಿನ್ನಲ್ಲ, ಜ್ಯೂಸ್ ಮಾಡಿ ಕೊಡ್ಬೋದು. ಹೌದು. ಅಂಡ್ ಗ್ರೇಪ್ ಜ್ಯೂಸ್ ಅದು ಕಲರ್ ನೋಡಕ್ ಚೆನ್ನ ಅಲ್ವಾ? ಹೌದು. ಸೊ ಕಲರ್ಫುಲ್ ಆಗಿದೆ, ಈ ಕಲರ್ ಗೆ ಅಟ್ರಾಕ್ಟ್ ಆಗ್ತಾರೆ ಆಕ್ಚುಲಿ. ಹೌದು. ಐಸೈಟ್ ಗೆ ನಮ್ದು ತುಂಬಾ ಒಳ್ಳೇದು ಇದು ಗ್ರೇಪ್ಸ್. ಓಕೆ. ಸೊ ಮೆಡಿಸಿನಲ್ ಯೂಸ್ ಬಂದು ಐಸೈಟ್ ಗೆ ಒಳ್ಳೇದು. ಹೌದು. ಇದನ್ನು ಇದು ಕೂಡ ವೇಸ್ಟ್ ಆಗುದಿಲ್ಲ, ಅದ್ರದ್ದು ಸ್ಟ್ರೈನ್ ಮಾಡ್ತೇವಲ್ಲ, ಮುಖಕ್ಕೆ ಕೂಡ ಹಚ್ಬಹುದು. ಮುಖಕ್ಕೆ ಹಚ್ಚಬಹುದು. ಹೌದು, ಗ್ಲೋ ಬರ್ತದೆ. ಹೌದು. ಸೊ ಹೆಚ್ಚಾಗಿ ಫ್ರೂಟ್ ಇದು ಪೀಲ್ ಏನಿರುತ್ತೆ, ಬನಾನಾ ಪೀಲ್ ಆಗಿರ್ಬಹುದು, ಪೊಟ್ಯಾಟೊ ಆಗಿರ್ಬಹುದು, ಫೇಸಿಗೆ ಹಾಕ್ತಾರೆ. ಓಕೆ. ನೀವು ಟ್ರೈ ಮಾಡಿದೀರಾ ಇದು? ಇಲ್ಲ, ಟ್ರೈ ಮಾಡ್ಲಿಲ್ಲ, ಹೇಳುದು ಕೇಳಿದ್ದೇನೆ. ಅಂಡ್ ಇನ್ಸ್ಟೆಂಟ್ ರೆಡಿಮೇಡ್ ನಮಗೆ ಈಗ ಸಡನ್ ಆಗಿ ನಾವೀಗ ಫೇಸ್ ವಾಶ್ ಮಾಡಬೇಕು ಅಥವಾ ಫೇಸ್ ಗ್ಲೋ ಬರಬೇಕು ಅಂದ್ರೆ ನಾವು ಲವ್ಮಾ ಬ್ಯೂಟಿ ಸೋಪ್ ಕೂಡ ಇದೆ. ಸೊ ಬ್ಯೂಟಿನ ಎನ್ಹಾನ್ಸ್ ಮಾಡುವಂತ ಸೋಪ್ ಅದು. ಸೊ ಈ ರೀತಿ ಆಯುರ್ವೇದಿಕ್ ಕೂಡ ಮನೆಯಲ್ಲೇ ಮಾಡ್ಬೋದು ಅಥವಾ ಮನೇಲಿ ಮಾಡೋಕೆ ನಮ್ಗೆ ಟೈಮ್ ಇರಲ್ಲ ಹೆಚ್ಚಾಗಿ ಬಿಸಿ ಲೈಫ್ ಅಲ್ಲಿ. ಸೊ ಈ ರೀತಿ ಏನಾದ್ರು ಇದ್ರೆ ಚೆನ್ನಾಗಿರುತ್ತೆ. ಸೊ ನಾವು ಆಡ್ ಮಾಡಿರೋದು ಒಂದು ಎಕ್ಸ್ಟ್ರಾ ಅಂದ್ರೆ ಹನಿ, ಹಾಗೇನೆ ಪೆಪ್ಪರ್ ಪೌಡರ್. ಸೊ ಪೆಪ್ಪರ್ ಪೌಡರ್ ಅದ್ರದ್ದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ, ಸ್ವಲ್ಪ ಖಾರ ಕೂಡ ಬರುತ್ತೆ. ಹೌದು. ಇನ್ನೊಂದು ಸ್ಪೂನ್ ಕೊಡಿ. ಜ್ಯೂಸ್ ರೆಡಿ ಆಯ್ತು. ಲಿಕ್ವಿಡ್ ಜ್ಯೂಸ್ ಅಂದ್ರೆ ಸ್ವಲ್ಪ ಮಿಲ್ಕ್ ಶೇಕ್ ಟೈಪ್ ಅಲ್ಲಿ ಸ್ವಲ್ಪ ಹಾರ್ಡ್ ಬರುತ್ತೆ ಕನ್ಸಿಸ್ಟೆನ್ಸಿ. ಹೌದು. ಓಕೆ. ದೆನ್ ಇಂಡೈರೆಕ್ಟ್ ಸರ್ವಿಂಗ್ ಸರ್ವಿಂಗ್. ಸೊ ಸ್ಪ್ಯಾಚುಲಾ ಅಂಡ್ ನಿಮ್ಮ ಸರ್ವಿಂಗ್ ಗ್ಲಾಸ್. ಟಕ್ಕಂತ ರೆಡಿ ಮಾಡ್ಕೋಬಹುದು. ಬರೀ ಒಂದು ಗ್ರೇಪ್ ಫ್ರೂಟ್ ಹಾಗೇನೆ ಅರುಣಾ ಮಸಾಲ ಒಂದು ಇದ್ರೆ ಪೆಪ್ಪರ್ ಪೌಡರ್ ತಕ್ಷಣ ಮಾಡ್ಕೋಬಹುದು ವಿದಿನ್ 5 ಮಿನಿಟ್ಸ್. ಐಸ್ ಕ್ಯೂಬ್ ಕೊಡಿ. ಮೊದಲಿಗೆ ಹಾಕ್ತೇನೆ. ಸರ್ವ್ ಮಾಡ್ತಿದ್ದೇನೆ. ಓಕೆ. ನಮ್ಮ ಗ್ರೀನ್ ಗ್ರೇಪ್ ಜ್ಯೂಸ್ ಮಾಡಿದ್ರೆ ಗ್ರೀನ್ ಕಲರ್ ಬರ್ತದೆ. ಹೌದು. ಓಕೆ. ಸರ್ವಿಂಗಿಗೆ ಹಾಕ್ತಿದ್ದೇನೆ ಗ್ರೇಪ್ಸ್. ಗ್ರೇಪ್ ಜ್ಯೂಸ್ ಅಂತ ಗಾರ್ನಿಶಿಂಗ್ ಮಾಡಿ ತೋರಿಸ್ತಾ ಇದ್ದೀರಾ. ಓಕೆ. ಮನೆಯಲ್ಲಿ ಮಾಡಿ ಕುಡಿಯುವಾಗ ನಾವು ಹೀಗೆ ಗಾರ್ನಿಶಿಂಗ್ ಮಾಡಲ್ಲ, ಮಾಡಿ ಕುಡಿದ್ದೆ. ಡೈರೆಕ್ಟ್ ಕುಡಿಯೋದು, ಅದು ಕಿಚನ್ ಇಂದ ಹೊರಗೆ ಬರಕ್ಕೂ ಪುರ್ಸೋತಿಲ್ಲ, ಕಿಚನ್ ಹೋಗಿಯೇ ಕುಡಿತೀವಿ. ಟೇಸ್ಟ್ ಎಲ್ಲ ನೋಡ್ಲಿಕ್ಕೆ ಅಲ್ವಾ? ಓಕೆ. ಓಕೆ, ನಮ್ದು ಜ್ಯೂಸ್ ರೆಡಿ ಆಗಿದೆ. ಓಕೆ. ಗ್ರೇಪ್ ಜ್ಯೂಸ್ ಟೇಸ್ಟ್ ಮಾಡಿ ಹೇಗಿದೆ ಹೇಳಿ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಕೋಲ್ಡ್ ಗ್ರೇಪ್ ಜ್ಯೂಸ್ ರೆಡಿ ಆಗಿದೆ. ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು. ಗ್ರೇಪ್ ಜ್ಯೂಸ್ ತಯಾರಿಸೋ ವಿಧಾನ. ಮೊದಲಿಗೆ ದ್ರಾಕ್ಷಿ ಹಣ್ಣಿಗೆ ರುಚಿಗೆ ತಕ್ಕಷ್ಟು ಸಕ್ಕರೆ, 1 ಚಮಚ ಜೇನುತುಪ್ಪ, ಚಿಟಿಕೆ ಉಪ್ಪು, ಕರಿಮೆಣಸಿನ ಪುಡಿ, ನೀರು ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಸೋಸಿಕೊಂಡು ಬೇಕಾಗುವಷ್ಟು ನೀರು ಹಾಕಿ ಕಲಸಿ. ಈಗ ಬಿಸಿಲಿನ ಬೇಗೆಗೆ ಚಿಲ್ಡ್ ಗ್ರೇಪ್ ಜ್ಯೂಸ್ ಸವಿಯಲು ಬಲು ಚೆನ್ನ. ಸೊ ಗ್ರೇಪ್ ಜ್ಯೂಸ್ ಅಂತೂ ರೆಡಿ ಆಯ್ತು. ಸೊ ನೆಕ್ಸ್ಟ್ ಐಟಮ್ ಮೋಸ್ಟ್ಲಿ ಜ್ಯೂಸ್ ಅಲ್ಲ ಅಂತ ಅನ್ಕೋತೀನಿ. ಒಂದು ವೇಳೆ ಜ್ಯೂಸ್ ಆದ್ರೆ ಯಾವ ಜ್ಯೂಸು, ಜ್ಯೂಸ್ ಅಲ್ಲ ಅಂದ್ರೆ ಏನ್ ಐಟಮು ಕೇಳೋಣ. ಆದ್ರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980,
Postman Tur Dal, Calcium Bright Toothpaste and Toothbrush, Lava Beauty Soap, ಜೌಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ದಿ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ವೀಕ್ಷಕರೇ, ಗ್ರೇಪ್ ಜ್ಯೂಸ್ ನಮ್ಮ ಕಿಚನಲ್ಲಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಏನು ಮ್ಯಾಮ್ ಹತ್ರ ಕೇಳೋಣ ಬನ್ನಿ. ಸುಶ್ಮಿತಾ ಮ್ಯಾಮ್, ಈಗ ಆಲ್ರೆಡಿ ಗ್ರೇಪ್ ಜ್ಯೂಸ್ ತಯಾರು ಮಾಡ್ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ರೆಸಿಪಿಗೆ ನಮ್ಮ ಮೆಕಾಯ್ ಮಿಕ್ಸಿಗೆ ಕೆಲಸನ ಅಥವಾ ಮೆಕಾಯ್ ಸ್ಟವ್ಗೆ ಕೆಲಸ? ಸ್ಟವ್ಗೆ ಕೆಲಸ. ಓಕೆ. ಸೊ ಏನ್ ಮಾಡ್ತಾ ಇದ್ದೀವಿ? ನಾನು ಸಡನ್ ಆಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಳಿಕೊಡ್ತೇನೆ. ಸಡನ್ ಆಗಿ ಬ್ರೇಕ್ಫಾಸ್ಟ್ ಈಗ ಸಡನ್ ಆಗಿ ಡಿಸೈಡ್ ಮಾಡಿದ್ರ ಅಥವಾ? ಇಲ್ಲ, ಸಡನ್ ಆಗಿ ಡಿಸೈಡ್ ಮಾಡಿಯೇ ಮಾಡಬಹುದು. ಸೊ ಸಡನ್ ಆಗಿ ಡಿಸೈಡ್ ಮಾಡಿ ಮಾಡಬಹುದು. ಬಟ್ ನೀವೀಗ ಮೊದಲೇ ಪ್ಲಾನ್ ಹಾಕಿದ್ರಿ. ಓಕೆ. ಏನ್ ಮಾಡ್ತಾ ಇದ್ದೀರಾ? ಮಂಡಕ್ಕಿ ಬಾತ್ ಅಂತ. ಮಂಡಕ್ಕಿ ಬಾತ್. ಓಕೆ. ಸೊ ಸ್ಟಾರ್ಟ್ ಮಾಡೋಣ. ಓಕೆ. ಮೊದಲಿಗೆ ಒಗ್ಗರಣೆ ಅದು ನನಗೆ ಕೆಲಸ ಸ್ಟಾರ್ಟ್ ಆಯ್ತು ನಮ್ಮ ಸ್ಟವ್ಗೆ ಅಲ್ವಾ? ಹೌದು. ಮೊದಲಿಗೆ ನಾನು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಸ್ಪೂನ್ ಕೊಡಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕಿದ್ದು. ಓಕೆ. ಕಡಲೆ ಹಿಟ್ಟನ್ನ. ಹೌದು. 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೇನೆ. ಓಕೆ. ಒಂದು ಘಮ ಬರುವ ತನಕ ಇದನ್ನು ಹುರಿಬೇಕು. ಸ್ಲೋ ಫ್ಲೇಮ್ ಅಲ್ಲಿ ಇಟ್ಟು ಹುರಿಬೇಕು. ಸೊ ಇದು ಘಮ ಬರುತ್ತಾ? ಹೌದು. ಆಗ ನಿಮ್ಗೆ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತ. ಈಗ ಸ್ಮೆಲ್ ಬರ್ತಾ ಇದೆ. ಗ್ಯಾಸ್ ಇದನ್ನು ಇಡ್ತಾ ಇದ್ದೇನೆ, ಸೈಡ್ ಅಲ್ಲಿ ಇಡ್ತಾ ಇದ್ದೇನೆ. ಬಾಣಲೆ ಕೊಡಿ. ಬಾಣಲೆಗೆ ಏನ್ ಬೇಕೀಗ? ಈಗ ಮೊದಲಿಗೆ ನಾನು ಮಂಡಕ್ಕಿಯನ್ನು ಸ್ವಲ್ಪ ನೀರು ಹಾಕಿ ನೆನೆಸ್ಲಿಕ್ಕೆ ಇಡ್ತೇನೆ. ಒಂದು ಕಪ್ ಅಷ್ಟು ಮಂಡಕ್ಕಿ ತಗೊಂಡಿದ್ದೇನೆ. ಸ್ವಲ್ಪ ನೀರು ಕೊಡಿ. ಹೌದು. ತಕ್ಷಣ ನೆನೆಸಿ. ಹೌದು. ಹೌದು ಹೌದು. ಸಾಕು ಸಾಕು. ಇದು ಇರಲಿ. ಹೀರ್ಕೊಳ್ಬೇಕು. ಇದಕ್ಕೆ ಎಣ್ಣೆ ಹಾಕಿ. ಹೌದು. ನಮ್ಮ ಕಿಚನ್ ಕ್ವೀನ್ ಇಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕಾಗುತ್ತೆ? ಸ್ವಲ್ಪ ಹಾಕಿ. ಸಾಕು ಸಾಕು. ಆಯಿಲ್ ಅಲ್ಲೂ ವಿಟಮಿನ್ ಎ, ವಿಟಮಿನ್ ಡಿ ಅಂಡ್ ವಿಟಮಿನ್ ಇ ಇರುತ್ತೆ. ಓಕೆ. ಅಂಡ್ ಅದು ನಮ್ಮ ಸನ್ ಪ್ರೀಮಿಯಂ ಆಯಿಲ್. ಹೌದು. ಸೊ ಈಗ ಇದು ಬಿಸಿ ಆದ ನಂತರ ಸ್ಟಾರ್ಟ್ ಮಾಡೋದು ಅಲ್ವಾ? ಎಣ್ಣೆ ಬಿಸಿ ಆಗಲಿ. ಮಂಡಕ್ಕಿ ನಾವು ನಾರ್ಮಲ್ ಆಗಿ ಮಂಡಕ್ಕಿ ನೋಡಿದ ಕೂಡಲೇ ನೆನಪಾಗೋದು ಚುರ್ಮುರಿ. ಹೌದು. ಚುರ್ಮುರಿ ಅಂದ್ರೆ ಇದರಲ್ಲಿ ಕೂಡ ಒಂದು ಬಾತ್ ಮಾಡಬಹುದು. ಹೌದು. ನಾವು ಚುರ್ಮುರಿಗೆ ಮಾತ್ರ ಯೂಸ್ ಮಾಡ್ತೇವೆ. ಹೌದು. ಅದರಲ್ಲಿ ಕೂಡ ಒಂದು ಡಿಶ್ ತಯಾರು ಮಾಡಬಹುದು ಅಂತ ತೋರಿಸ್ತೇನೆ ಇವತ್ತು. ಹೌದು. ಹೆಚ್ಚಾಗಿ ಜಾಸ್ತಿ ಅಂದ್ರೆ ಈ ಅಕ್ಕಿ ಬಾತ್ ಬಿಟ್ರೆ ಅವಲಕ್ಕಿ ಬಾತ್ ನಂಗೆ ಕೇಳಿದ್ವಿ. ಚುರ್ಮುರಿ ಬಾತ್, ಮಂಡಕ್ಕಿ ಬಾತ್ ಫಸ್ಟ್ ಟೈಮ್ ಕೇಳ್ತಿರೋದು. ಓಕೆ. ಇದನ್ನು ತೆಗೆಯೋಣ. ಓಕೆ. ಸೋಸ್ಕೊಳ್ತಾ ಇದ್ದೀವಿ. ಹೌದು. ಮಂಡಕ್ಕಿ ಬಾತ್, ಮಂಡಕ್ಕಿ ಜೊತೆ ಬಾತ್ ಮಾಡಬಹುದು ಅಂತ ನೀವೇ ಟ್ರೈ ಮಾಡಿದ್ದ ಅಥವಾ? ಇಲ್ಲ ಇಲ್ಲ, ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ. ಹೌದು. ಮಂಡಕ್ಕಿ ಹಿಂಗೆ ಕೂತ್ಕೊಂಡು ತಿನ್ನಕ್ಕೂ ಚೆನ್ನಾಗಿರುತ್ತೆ. ಸುಮ್ಮನೆ ಟಿವಿ ನೋಡ್ತಾ ತಿಂದ್ರೆ ಗೊತ್ತಾಗದೇ ಇಲ್ಲ. ಅಂಡ್ ಇದ್ರಲ್ಲಿ ಆಲ್ರೆಡಿ ಸಾಲ್ಟ್ ಆಡ್ ಮಾಡಿರ್ತಾರೆ. ಹೌದು. ಅಂದ್ರೆ ಈಗ ನಾವು ನೀರಲ್ಲಿ ನೆನೆಸಿರ್ತೇವಲ್ಲ, ಸ್ವಲ್ಪ ನಮ್ಗೆ ಮಸಾಲೆ ಆಡ್ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕ್ಬೇಕಾಗ್ತದೆ. ಒಂದ್ಸಲ ಡಿಪ್ ಮಾಡಬೇಕು. ಅಂಡ್ ಹೆಚ್ಚಾಗಿ ಮಂಡಕ್ಕಿ ಜೊತೆಗೆ ಸ್ವಲ್ಪ ಧೂಳು ಇರುತ್ತೆ. ಹೌದು, ಧೂಳು ಇರ್ತದೆ. ಅದಕ್ಕೋಸ್ಕರ ವಾಶ್ ಮಾಡ್ಬೇಕು ಅದನ್ನ ಒಂದ್ಸಲ. ವಾಶ್ ಮಾಡಿದಂಗೂ ಆಗುತ್ತೆ, ಸ್ವಲ್ಪ ನೆನೆಸಿದಂಗೂ ಆಗ್ತದೆ. ಇರ್ಲಿ. ಒಗ್ಗರಣೆಗೆ ಸಾಸಿವೆ ತಗೊಂಡಿದ್ದೇನೆ. ಸಾಸಿವೆ ಸಿಡಿತಾ ಇದೆ. ಕರಿಬೇವಿನ ಸೊಪ್ಪು ಹಾಕ್ತಿದ್ದೇನೆ. ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಒಗ್ಗರಣೆಗೆ ಇದೆ ಅಲ್ವಾ, ಸಾಸಿವೆ ಅಂಡ್ ಕರಿಬೇವು. ಕಡಲೆ ಬೀಜ ಹಾಕೊಳ್ತಿದ್ದೇನೆ. ಎಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀರಾ? ನಾನು ಮೀಡಿಯಂ ಸೈಜ್ ಅದು ಒಂದು. ಹೌದು, ಇದು ಸ್ವಲ್ಪ ಫ್ರೈ ಆಗಬೇಕು ಕಡಲೆ. ಮಂಡಕ್ಕಿ ಬಾತ್ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಸಂಜೆ ಸ್ನಾಕ್ಸ್ಗೂ ಆಗುತ್ತೆ. ಈರುಳ್ಳಿ ಹಾಕ್ತಿದ್ದೇನೆ. ದೊಡ್ಡ ಸೈಜ್ ಈರುಳ್ಳಿ, ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೇನೆ.
ಅದು ಈರುಳ್ಳಿ ಅದು ಕೂಡ ಒಂದು ಸ್ಟೋರಿ ಇದೆ, ಯಾಕೆ ಕಣ್ಣಲ್ಲಿ ನೀರು ಬರುದು. ಯಾಕಪ್ಪ? ಎಲ್ಲರೂ ಸಾಯುವಾಗ ಅಳ್ತಾರಂತೆ, ಅದಕ್ಕೆ ನಾನು ನನ್ನನ್ನು ಕಟ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಅವರ ಕಣ್ಣಲ್ಲಿ ನೀರು ಬರ್ಬೇಕಂತ ಈರುಳ್ಳಿ ಶಾಪ ಕೊಟ್ಟದ್ದಂತೆ. ಹಾಗಾದ್ರೆ ಟೊಮ್ಯಾಟೊ ಕಟ್ ಮಾಡುವಾಗ್ಲೂ ನೀರು ಬರ್ಬೇಕು, ಏನ್ ಕಟ್ ಮಾಡ್ಬೇಕು ನೀರು ಬರ್ಬೇಕು ಅಲ್ವಾ? ಸ್ವಲ್ಪ ಸಾಫ್ಟ್ ಆಗ್ಬೇಕು ಈರುಳ್ಳಿ. ಈಗ ನೀವು ಬರೀ ಕಡ್ಲೆ ಹಾಕಿದ್ದೀರಲ್ವಾ, ಈ ರೀತಿ ಬಾತ್ ಮಾಡ್ಬೇಕು ಅಂತ ನಾವು ಬೇರೆ ಬೇರೆ ಕಾಳು ಕೂಡ ಹಾಕ್ಬೋದು, ಫೈಬರ್ ಕಂಟೆಂಟ್ ಜಾಸ್ತಿ ಆಗ್ತದೆ. ಹೌದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹೌದು. ಆಲ್ಮೋಸ್ಟ್ ಬಾತ್ ಮಾಡೋ ವಿಧಾನ ಎಲ್ಲ ಸೇಮ್ ಇರುತ್ತಲ್ವಾ? ನಾವು ಯಾವ್ದಾದ್ರು ಮೇನ್ ಇಂಗ್ರೀಡಿಯೆಂಟ್ ನ ಚೇಂಜ್ ಮಾಡ್ಕೊಂಡ್ರೆ ಟೇಸ್ಟ್ ವೇರಿಯೇಷನ್ ಇರ್ತದೆ ಎಲ್ಲದರಲ್ಲೂ. ಹೌದು, ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಇದ್ರದ್ದು. ಹಸಿಮೆಣಸಿನಕಾಯಿ ಹಾಕಿದ್ದೇನೆ, ಒಂದು ತಗೊಂಡಿದ್ದೇನೆ ನಾನು. ಮಸಾಲೆ ಆಡ್ ಮಾಡಕ್ಕೆ. ಹೌದು, ಮಸಾಲದಲ್ಲಿ ಖಾರ ಇರೋ ಕಾರಣ ಅಷ್ಟು ಹಸಿಮೆಣಸಿನಕಾಯಿ ಅವಾಯ್ಡ್ ಮಾಡಿ. ಹೌದು ಹೌದು. ಇನ್ಸ್ಟೆಂಟ್ ಆಗಿ ಮಸಾಲ ರೆಡಿ ಇರ್ಬೇಕಾದ್ರೆ ಹಸಿಮೆಣಸು ಯೂಸ್ ಮಾಡೋಕ್ಕಿಂತ ಅದೇ ಟೇಸ್ಟ್ ಕೊಡ್ತದೆ. ಹೌದು. ಟೊಮೆಟೊ ಆಡ್ ಮಾಡ್ತೇನೆ. ನಾನು ಒಂದು ಟೊಮೆಟೊ ತಗೊಂಡಿದ್ದೇನೆ. ಏನೆಲ್ಲ ವೆಜ್ಜಸ್ ಬೇಕು ಎಲ್ಲ ಆಡ್ ಮಾಡ್ಬೋದಲ್ಲ? ಈಗ ಕ್ಯಾಪ್ಸಿಕಮ್ ಸಹ ಆಡ್ ಮಾಡಬಹುದು. ಹೌದು. ಅಂಡ್ ಈ ಸ್ಟೇಜ್ ಅಲ್ಲಿ ಅಲ್ವಾ ಆಡ್ ಮಾಡ್ಕೊಳ್ಳೋದು? ಹೌದು, ಸಾಫ್ಟ್ ಆಗ್ಲಿಕ್ಕೆ. ಈ ಬಾತ್ ಜೊತೆ ಟೊಮೆಟೊ ಹಾಕಿದ ಕೂಡಲೇ ಅದು ಗೊತ್ತಾಗಲ್ಲ ಲಾಸ್ಟ್ ಗೆ ಟೊಮೆಟೊ ಸಪರೇಟ್ ಅಂತ. ಅದೇ ರೀತಿ ನೀವು ಸಾಂಬಾರ್ಗೆ ಹಿಂಗೆ ಟೊಮೆಟೊ ಹಾಕಿದ್ರೆ ಅದು ಕೂಡ ದೊಡ್ಡ ದೊಡ್ಡ ಟೊಮೆಟೊ ಹಾಕಿದ್ರೆ ಸೈಡ್ ಗೆ ಉಳಿಯುತ್ತೆ. ಹೌದು. ಅದಕ್ಕೆ ಮಸಾಲ ಆಡ್ ಮಾಡೋಣ. ಸೊ ಈಗ ಯಾವ ಮಸಾಲ ಬೇಕು ಅರುಣದಿಂದ? ಮುದ್ದೆಗೆ ಉಪ್ಪು ಹಾಕೊಳ್ತೇನೆ. ಓಕೆ. ಫಸ್ಟ್ ಆಫ್ ಆಲ್ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಮೆಣಸಿನ ಹುಡಿ. ಕಾಲ್ ಟೀ ಸ್ಪೂನ್ ಅಷ್ಟು. ಚಿಲ್ಲಿ ಪೌಡರ್. ಹೌದು, ಸ್ವಲ್ಪ ಸಾಕು. ಗರಂ ಮಸಾಲ. ಸಾಕು. ಸ್ವಲ್ಪ ಯೆಲ್ಲೋ ಪೌಡರ್. ದಟ್ ಇಸ್ ನಥಿಂಗ್ ಬಟ್ ಅರುಣಾ ಟರ್ಮರಿಕ್ ಪೌಡರ್. ಹೌದು, ಸಾಕು. ಇಷ್ಟು ಸ್ವಲ್ಪ ಹಾಕಿದ್ರೂ ಅಷ್ಟೇ ಟೇಸ್ಟ್ ಅದ್ಭುತವಾಗಿರುತ್ತೆ ಅಲ್ವಾ? ಎಸ್. ನೆಕ್ಸ್ಟ್ ಆಯ್ತು, ಇಲ್ಲಿಗೆ ಮಸಾಲ ಆಯ್ತು. ಈಗ ನಾವಾಗ ಹುರ್ಕೊಂಡಿದ್ದೇವಲ್ಲ ಕಡಲೆ ಹಿಟ್ಟು, ಅದನ್ನು ಸೇರಿಸ್ತಾ ಇದ್ದೇನೆ. ಈಗ ಹಾಕ್ತಾ ಇದ್ದೀರಾ ಈ ಸ್ಟೇಜ್ ಅಲ್ಲಿ? ಹೌದು. ಮಸಾಲ ಚೆನ್ನಾಗಿ ಫ್ರೈ ಆಗ್ಬೇಕು. ಹೌದು, ಮಸಾಲ ಜೊತೆ ಅದು ಫ್ರೈ ಆಗ್ಬೇಕು ಸ್ವಲ್ಪ. ಮಸಾಲ ಜೊತೆನೇ ಇದು ಫ್ರೈ ಆಗ್ಬೇಕು. ಹೌದು. ನೆಕ್ಸ್ಟ್ ಇದಕ್ಕೆ ಒಂದು ಮೊಟ್ಟೆ ಹಾಕ್ತಾ ಇದ್ದೇನೆ. ಒಂದು ಮೊಟ್ಟೆ ಹೊಡೆದು ಹಾಕಿದ್ರೆ ಸಾಕು. ಡೈರೆಕ್ಟ್ ಹೊಡೆದು ಅಲ್ಲೇ. ಹೌದು. ಸೊ ಇದು ಮೊಟ್ಟೆ ಯಾಕಾಗಿ ಆಡ್ ಮಾಡ್ತೀರಾ? ಇದೊಂದು ಸ್ಪೆಷಲ್. ಓಕೆ. ಟೇಸ್ಟ್ ವೇರಿಯೇಷನ್. ಹೌದು. ಮೊಟ್ಟೆ ತಿನ್ನದವರು ಅವಾಯ್ಡ್ ಮಾಡಬಹುದು, ಸ್ಕಿಪ್ ಮಾಡಬಹುದು. ಬಟ್ ಇದರಲ್ಲೇ ಟೇಸ್ಟ್ ಇರೋದು. ಅದು ಆಡ್ ಮಾಡಿದ್ಕೊಳ್ಳಿ. ಅದೇ ಒಂದು ಇಂಗ್ರೀಡಿಯೆಂಟ್ ಆ ಕಡೆ ಈ ಕಡೆ ಮಾಡಿದ್ರೆ ಕೂಡ ಟೇಸ್ಟ್ ವೇರಿಯೇಷನ್ ಆಗುತ್ತೆ. ಅದ ಕಾರಣ ಪ್ರತಿಯೊಬ್ಬರ ಕೈ ರುಚಿ ಡಿಫರೆಂಟ್ ಇರುತ್ತೆ. ಮೊಟ್ಟೆ ಹಾಕಿದ್ರೇನೆ ಒಳ್ಳೇದು. ಹೌದು. ಆ ಕಡೆ ಫ್ರೈಡ್ ರೈಸ್ ಟೇಸ್ಟ್ ಅಲ್ಲ, ಬಾತ್ ಟೇಸ್ಟ್ ಅಲ್ಲ, ಎಲ್ಲ ಟೇಸ್ಟ್ ಒಂದರಲ್ಲಿ ಇರ್ತದೆ. ಫ್ರೈಡ್ ರೈಸ್ ಬಾತ್ ಎರಡು ಕೂಡ ಮಿಕ್ಸ್ ಆಗಿರ್ತದೆ ಇದರಲ್ಲಿ. ಸಂಜೆ ಹೊತ್ತಿಗೆ ಇಂಥದೆಲ್ಲ ಜಾಸ್ತಿ ಇಷ್ಟಪಡ್ತೀವಿ, ಬೆಳಿಗ್ಗೆ ಇಷ್ಟಪಡ್ತೀವಿ, ಸಂಜೆಗೆ ಜಾಸ್ತಿ. ಹೌದು. ಈಗ ಫೈನಲಿ ನಾನು ಮಂಡಕ್ಕಿ ಹಾಕ್ತಾ ಇದ್ದೇನೆ. ಫೈನಲಿ ಹೌದು, ಮೇನ್ ಇಂಗ್ರೀಡಿಯೆಂಟ್ ಮಂಡಕ್ಕಿ. ಹೌದು. ನಮಗೆ ಮೊಟ್ಟೆ ಅಂದ್ರೆ ತುಂಬಾ ಇಷ್ಟ. ಇಷ್ಟ. ಹೆಚ್ಚಿನ ನೀವು ಮಾಡೋ ರೆಸಿಪೀಸ್ ಅಲ್ಲಿ ಮೊಟ್ಟೆ ಇರ್ತದೆ.
ನಾನು ಸ್ವಲ್ಪ ನಾನ್ ವೆಜ್ ಪ್ರಿಯೆ, ಹಾಗಾಗಿ ಮೊಟ್ಟೆ, ಚಿಕನ್, ಫಿಶ್ ಎಲ್ಲ ಇಷ್ಟ ನನಗೆ. ಸೊ ನಮ್ಮ ಮನೇಲಿ ಹೆಚ್ಚಾಗಿ ನಾನ್ ವೆಜ್ ತಯಾರಾಗ್ತದೆ. ಹೌದು. ಹಾಗಾದ್ರೆ ವಾರಕ್ಕೊಂದ್ ದಿವಸ ಉಪವಾಸ ಇರಬೇಕು. 2 ದಿವಸ, ಶುಕ್ರವಾರ, ಶನಿವಾರ. ಹೆಚ್ಚಾಗಿ ನಾನ್ ವೆಜ್ ತಿಂತಾರೆ, ಅವ್ರು ಹೆಚ್ಚಾಗಿ ಉಪವಾಸ ಹೇಳ್ತಾರೆ ಒಂದೆರಡು ದಿನ. ತುಂಬಾ ವೆಜ್ ತಿನ್ನೋರು ಅಷ್ಟು ಅಗತ್ಯ ಇಲ್ಲ, ಬಿಕಾಸ್ ಎಂದಿಗೂ ವೆಜ್ ಅಲ್ವಾ. ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಬೇಕಿದ್ರಲ್ಲಿ, ಬಿಕಾಸ್ ಎಗ್ ಕೂಡ ಆಡ್ ಮಾಡಿದ್ವಿ. ಸೊ ಎಲ್ಲ ಕಡೆ ಒಂದೇ ರೀತಿ ಸೆಟ್ಲ್ ಆಗ್ಬೇಕು. ಗ್ಯಾಸ್ ಆಫ್ ಮಾಡ್ತಿದ್ದೇನೆ. ಇಲ್ಲಿಗೆ ರೆಡಿ ಅಲ್ವಾ? ಡೈರೆಕ್ಟ್ ಸರ್ವಿಂಗ್. ಕೊತ್ತಂಬರಿ ಸೊಪ್ಪು. ಓಕೆ. It is green on the top. Okay. ಹೌದು. Ready? Ready. Serving ಅಲ್ವಾ? ಹೌದು. So yes, serving ಗೆ ಹೌದು. ready. Okay. ಸ್ವಲ್ಪ ಅಲಂಕಾರಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು. ಮಂಡಕ್ಕಿ ಬಾತ್ ರೆಡಿ ಆಗಿದೆ. ಟೇಸ್ಟ್ ನೋಡಿ ವೀಕ್ಷಕರಿಗೆ ಕೂಡ ಹೇಳಿ ಹೇಗಿದೆ. ಬಿಸಿ ಬಿಸಿಯಾದ ಮಂಡಕ್ಕಿ ಬಾತ್ ರೆಡಿ. ಥ್ಯಾಂಕ್ ಯು ಮ್ಯಾಮ್. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದ ಮಂಡಕ್ಕಿ ಬಾತ್. ಸೊ ಮ್ಯಾಮ್ ಹೇಳಿದ್ದಾರೆ, ಸೊ ಫ್ರೈಡ್ ರೈಸ್ ಟೇಸ್ಟ್ ಕೂಡ ಇರುತ್ತೆ, ಈ ಕಡೆ ಬಾತ್ ಟೇಸ್ಟ್ ಕೂಡ ಇರುತ್ತೆ ಅಂತ. ಸೊ ಟೇಸ್ಟ್ ಹೇಗಿದೆ ನೋಡೋಣ. ಆದರೆ ಅದಕ್ಕೂ ಮುಂಚೆ ಇದನ್ನ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಮಂಡಕ್ಕಿ ಬಾತ್ ತಯಾರಿಸುವ ವಿಧಾನ. ಮೊದಲು ಮಂಡಕ್ಕಿಯನ್ನು 1-2 ನಿಮಿಷ ನೆನೆಯಲು ಇಟ್ಟು ಸೋಸಿಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು, ಶೇಂಗಾ ಬೀಜವನ್ನು ಹುರಿದು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸು ಹಾಕಿ ಹುರಿಯಿರಿ. ಆನಂತರ ಹೆಚ್ಚಿದ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಅರಶಿನ ಪುಡಿ, ಹುರಿದ ಕಡಲೆ ಹಿಟ್ಟು ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ ಮೊಟ್ಟೆಯನ್ನು ಹೊಡೆದು ಬೇಯಿಸಿ. ಬಳಿಕ ನೆನೆಸಿಟ್ಟ ಮಂಡಕ್ಕಿ ಹಾಕಿ ಚೆನ್ನಾಗಿ ಬೆರೆಸಿ ಬೇಯಿಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡಿ. ಮಂಡಕ್ಕಿ ಬಾತ್. ಸೊ ಎಸ್ ಮ್ಯಾಮ್, ಒಂದು ಬಾತ್. ಸೊ ಫ್ರೈಡ್ ರೈಸ್ ಟೇಸ್ಟ್ ಇದೆ ಅಂತ ಹೇಳಿದ್ವಿ. ಸೊ ಫಸ್ಟ್ ಗೆ ಇದನ್ನ ಟ್ರೈ ಮಾಡಿ ಆಮೇಲೆ ಜ್ಯೂಸ್ ಹೋಗೋಣ. ಓಕೆನಾ? ಸೊ ನೀವು ಫ್ರೈಡ್ ರೈಸ್ ಅಂತ ಹೇಳಿದ ಕೂಡಲೇ ಕ್ಯೂರಿಯಾಸಿಟಿ ಇನ್ನಷ್ಟು ಜಾಸ್ತಿ ಆಯ್ತು. ನೀವು ಮೊಟ್ಟೆ ಆಡ್ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿ ಬಂದಿದೆ. ನಿಜವಾಗ್ಲೂ ಸಖತ್ತಾಗಿದೆ. ಮೂವಿ ನೋಡ್ತಾ ಇರ್ಬೇಕು ಅಂತಂದ್ರೆ ತಿಂತಾ ಇದ್ರೆ ಇಷ್ಟು ಅಂತೂ ಸಾಕಾಗಲ್ಲ, ಇನ್ನೊಂದು ಪ್ಲೇಟ್ ಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಸೊ ಈಗ ಜ್ಯೂಸ್ ಟೇಸ್ಟ್ ನೋಡೋಣ. ಸೊ ಸಮ್ಮರ್ ಸೀಸನ್ಗೆ ಬೆಸ್ಟ್ ಆಗಿರುವಂತಹ ಗ್ರೇಪ್ ಜ್ಯೂಸ್. ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಗ್ರೇಪ್ ಅಂತ ಹೇಳಿದ ಕೂಡಲೇ ಎಲ್ಲಿಗೂ ಫೇವರೇಟ್ ಅದು. ಸೊ ಅದ್ರಲ್ಲಿ ನನ್ನ ಪ್ರಕಾರ ಗ್ರೀನ್ ಗ್ರೇಪ್ಸ್ ಗಿಂತಲೂ ಇದೆ ಬ್ಲಾಕ್ ಗ್ರೇಪ್ಸ್ ಸೂಟ್ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನೀವು ಐಸ್ ಮಾಡದಿದ್ರು ಕೂಲ್ನೆಸ್ ಹಂಗೆ ಇರ್ತಿತ್ತು ಅಲ್ವಾ? ಸಖತ್ತಾಗಿ ಬಂದಿದೆ. ಇಲ್ಲಿವರೆಗೂ ಬಂದು ಒಂದು ಜ್ಯೂಸ್ ಐಟಮ್ನ, ಒಂದು ಸ್ನಾಕ್ಸ್ ಐಟಮ್ನ ತಯಾರು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಿಮ್ಮ ಶ್ರಮಕ್ಕೋಸ್ಕರ ನಮ್ಮ ಕಡೆಯಿಂದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಗ್ರೇಪ್ ಜ್ಯೂಸ್ ಮಾಡೋದು ಹೇಗೆ, ಮಂಡಕ್ಕಿ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ವಿ. ನಿಜವಾಗ್ಲೂ ಮಂಡಕ್ಕಿ ಬಾತ್, ಫ್ರೈಡ್ ರೈಸ್ ಇದು ಒಂದಷ್ಟು ಸ್ವಲ್ಪ ಗ್ಲಾನ್ಸ್ ಇದೆ. ಸೊ ಯಾವತ್ತಾದ್ರೂ ಫ್ರೈಡ್ ರೈಸ್ ಮಾಡಬೇಕು, ಫ್ರೈಡ್ ರೈಸ್ ತಕ್ಷಣಕ್ಕೆ ಮಾಡೋಕ್ಕಾಗಲ್ಲ ಅಂದ್ಕೊಡ್ಲಿ ಮಂಡಕ್ಕಿ ಬಾತ್ ಕೂಡ ತಯಾರು ಮಾಡ್ಕೋಬೋದು. ಆ್ಯಂಡ್ ಹೀಗೇನೆ ಮಂಡಕ್ಕಿ ಬಾತ್ ತಿನ್ನಬೇಕು ಅಂತ ಅನಿಸಿದ್ರು ಮಂಡಕ್ಕಿ ಬಾತ್ ತಯಾರು ಮಾಡ್ಕೋಬೋದು. ಹೀಗೇನೆ ದಿನನಿತ್ಯ ಹೊಸ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪೀಸ್ಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್
since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.